ಎಲ್ರಿಗೂ ನಮಸ್ಕಾರ. ನಾನು ಲಯನ್ ಆನಂದ್ ರೈ, ಪುತ್ತೂರು ಲಯನ್ಸ್ ಕ್ಲಬ್ನ ಸದಸ್ಯ. ನಾವು ನಮ್ಮ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ 317D ಇದರ ಜಿಲ್ಲೆಯ ಅಡಿಯಲ್ಲಿ ಬರುವಂಥ 15 ಪ್ರಾಂತ್ಯಗಳಲ್ಲಿ 7ನೇ ಪ್ರಾಂತ್ಯದ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿದ್ದೇನೆ. ಈ ಒಂದು 7ನೇ ಪ್ರಾಂತ್ಯದ ಅಧ್ಯಕ್ಷರ ನೆಲೆಯಲ್ಲಿ ಈ ಸಾಲಿನಲ್ಲಿ ನಮ್ಮ ಪ್ರಾಂತ್ಯದ 7 ಕ್ಲಬ್ಗಳು, ಪುತ್ತೂರು, ಹಾಗೆ ಪುತ್ತೂರು ಮುತ್ತು, ಪುತ್ತೂರು ಕಾವಣು, ಹಾಗೆ ಅಲಂಕಾರ ದುರ್ಗಾಂಬ, ಪುತ್ತೂರು ಕಾವು, ಬೆಳ್ಳಾರಿ ಜಲದುರ್ಗ, ವಿಟ್ಲ, ಈ 7 ಕ್ಲಬ್ಗಳ ಒಂದು ಸೇವಾ ವ್ಯಾಪ್ತಿ ನನ್ನ ಪರಿಧಿಯಲ್ಲಿ ಬರ್ತದೆ. ಈ 7 ಕ್ಲಬ್ಗಳ ಒಂದು ಸೇವಾ ಚಟುವಟಿಕೆಗಳನ್ನು ನಮ್ಮ ಸಮಾಜಕ್ಕೆ ಗುರುತಿಸುವಂಥ ಒಂದು ಕಾರ್ಯಕ್ರಮವೇ ಪ್ರಾಂತೀಯ ಸಮ್ಮೇಳನ. ಈ ಒಂದು ಪ್ರಾಂತೀಯ ಸಮ್ಮೇಳನವನ್ನು ನಾವು ಈಗಾಗಲೇ ಆಯೋಜಿಸಿದ್ದೇವೆ. ಅದಕ್ಕೆ ಸಮಿತಿಯನ್ನು ಕೂಡ ನಾವು ರಚಿಸಿದ್ದೇವೆ. ಈ ಸಮ್ಮೇಳನವು ಫೆಬ್ರವರಿ 1ರಂದು ನಮ್ಮ ಪುತ್ತೂರಿನ ಸುಧಾನ ಶಾಲೆಯ ಆವರಣದಲ್ಲಿ ಬಹಳ ವಿಜೃಂಭಣೆಯಿಂದ ಸಂಜೆ ನಡೆಯಲಿಕ್ಕಿದೆ. ಈ ಒಂದು ಆಮಂತ್ರಣವನ್ನು ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ತಮಗೆ ನೀಡಲಿಕ್ಕೆ ನಮಗೆ ಬಹಳ ಖುಷಿ ಆಗ್ತದೆ. ಇವತ್ತಿನ ಈ ಸುದ್ದಿಗೋಷ್ಠಿಗೆ ತಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತಿದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮ ಈ ಪ್ರಾಂತೀಯ ಸಮ್ಮೇಳನದ ಸಮಿತಿಯ ಅಧ್ಯಕ್ಷರಾಗಿರುವ ಹಿರಿಯರಾದ ಟಿ ಸದಾನಂದ ಶೆಟ್ಟಿ MJF ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೆ ಈ ಸಮಿತಿಯ ಕಾರ್ಯದರ್ಶಿಗಳಾಗಿರುವ ಕೃಷ್ಣ ಪ್ರಶಾಂತ್ PMJF ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೆ ಸಮಿತಿಯ ಕೋಶಾಧಿಕಾರಿಗಳಾಗಿರುವ ಲಯನ್ ಸುಂದರಗೌಡ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೆ ನಮ್ಮ ಈ ಪ್ರಾಂತೀಯ ಸಮ್ಮೇಳನವನ್ನು ನಾನು ಪುತ್ತೂರಿನ ಕ್ಲಬ್ಬಿನ ಸದಸ್ಯನಾಗಿರುವ ಕಾರಣ ಈ ಪುತ್ತೂರಿನ ಕ್ಲಬ್ಬನ್ನು ನಾವು ಹೋಸ್ಟ್ ಕ್ಲಬ್ ಆಗಿ, ಅಂದರೆ ಪ್ರಾಯೋಜಿತ ಕ್ಲಬ್ ಆಗಿ ತೆಗೆದುಕೊಂಡು ಆ ಕ್ಲಬ್ಬಿನ ಅಧ್ಯಕ್ಷರಾಗಿರುವ ಪ್ರೇಮಲತಾ ನಾವು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರನ್ನು ಸ್ವಾಗತಿಸ್ತಾ, ಹಾಗೆ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದ ತಮ್ಮೆಲ್ಲರನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ತಮಗೆಲ್ಲ ತಿಳಿದಿರುವ ಹಾಗೆ ಸೇವಾ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು. 108 ವರ್ಷಗಳಿಂದ ಇದು ನಡೀತಾ ಇದೆ. ಅದರಲ್ಲಿ ನಮ್ಮ ಪ್ರಾಂತೀಯ ಈ 7 ಅಂದರೆ ನಮ್ಮ ಲಯನ್ಸ್ ಕ್ಲಬ್ಬಿನ ಜಿಲ್ಲೆ 317 ಲಯನ್ಸ್ ಕ್ಲಬ್ನ ಜಿಲ್ಲೆ ಅಂದರೆ ನಮ್ಮ 4 ಜಿಲ್ಲೆಗಳನ್ನು ಅದು ಒಳಗೊಂಡಿದೆ. ಒಂದು ದಕ್ಷಿಣ ಕನ್ನಡ, ಹಾಗೆ ಚಿಕ್ಕಮಗಳೂರು, ಹಾಸನ ಮತ್ತು ಕೂರ್ಗ್, ಈ 4 ಜಿಲ್ಲೆಗಳನ್ನು ಒಳಗೊಂಡಂಥ ಈ ಒಂದು ಜಿಲ್ಲೆ 317D. ಇದರ ಗವರ್ನರ್ ಆಗಿ ಈ ಸಲ ಉಡುಪಿ ಅರವಿಂದ್ ಚೆನ್ನೈಯವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ನಿಯೋಜಿಸಿದಂಥ ಒಬ್ಬ ಪ್ರಾಂತೀಯ ಅಧ್ಯಕ್ಷ ನಾನು. ಪುತ್ತೂರಿನ ಲಯನ್ ಸಂಸ್ಥೆ ನಿಮಗೆ ತಿಳಿದಿರುವ ಹಾಗೆ 55 ವರ್ಷಗಳಿಂದ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದೆ. ಇದರಲ್ಲಿ ಅದಕ್ಕೆಲ್ಲ ತಮ್ಮ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮಗಳು ಸಹಕಾರವನ್ನು ಕೂಡ ನೀಡ್ತಾ ಇದ್ದೀರಿ. ಈ ಒಂದು ಪ್ರಾಂತ್ಯಾಧ್ಯಕ್ಷ ನೆಲೆಯಲ್ಲಿ ನಾವು ಈ ನಮ್ಮ 7 ಕ್ಲಬ್ಗಳಿಂದ ಸೇವಾ ಕಾರ್ಯಗಳನ್ನು ಮಾಡಿಸುವಂಥದ್ದು, ಹಾಗೆ ಮಾಡಿದಂಥದ್ದನ್ನು ಸಮಾಜಕ್ಕೆ ತಿಳಿಸುವಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನಾನು ಈಗಾಗಲೇ ಹೇಳಿದ ಹಾಗೆ ಫೆಬ್ರವರಿ 1ರಂದು ನಡೆಯಲಿಕ್ಕಿದೆ. ಆ ಕಾರ್ಯಕ್ರಮದಲ್ಲಿ ನಾವು ಒಂದು 9 ಸಾಧಕರು ಕೂಡ, ವಿಶೇಷವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂಥ 9 ಸಾಧಕರನ್ನು ಕೂಡ ಸನ್ಮಾನಿಸಲಿಕ್ಕೆ ಇದ್ದೇವೆ. ಅಲ್ಲದೆ ನಮ್ಮ ಈ 7 ಕ್ಲಬ್ಗಳಿಂದ ವಿಶೇಷವಾಗಿ ವೇದಿಕೆಯಲ್ಲಿ ಕೂಡ ಸೇವಾ ಕಾರ್ಯಗಳನ್ನು ನಡೆಸಲಿಕ್ಕಿದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿ ವಿವಿಧ ಚಟುವಟಿಕೆಗಳು ಇರ್ತದೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಇರ್ತಾರೆ ನಮ್ಮ ಸಾಹಿತಿ ಚಿಂತಕ ಅರವಿಂದ್ ಚೊಕ್ಕಾಡಿಯವರು. ಹಾಗೆ ಇನ್ನು ಉಳಿದ ಅತಿಥಿಗಳ ಬಗ್ಗೆ ಕೂಡ ನಮಗೆ ಮುಂದಕ್ಕೆ ನಮ್ಮ ಸಮ್ಮೇಳನದ ಅಧ್ಯಕ್ಷರಾಗಿರುವ ಸದಾನಂದ ಶೆಟ್ಟಿ ಅವರು ಹೇಳಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ನನ್ನ ಆತ್ಮೀಯ ಲಯನ್ಸ್ ಪದಾಧಿಕಾರಿಗಳೇ, ರೀಜನ್ ಚೇರ್ಮನ್ ಆನಂದ್ ರೈಗಳವರೇ, ಕೃಷ್ಣ ಪ್ರಶಾಂತ್ ಅವರೇ, ಗೌಡ್ರೆ ಮತ್ತು ಮೇಡಮ್ ಅವರು, ನಮ್ಮ ಕ್ಲಬ್ಬಿನ ಪುತ್ತೂರು ಕ್ಲಬ್ಬಿನ ಅಧ್ಯಕ್ಷರೇ, ಹಾಗೂ ಎಲ್ಲ
ನನ್ನ ಪತ್ರಕರ್ತ ಮಿತ್ರರು. ಈಗಾಗಲೇ ನಮ್ಮ ರೀಜನ್ ಚೇರ್ಮನ್ ಅವರು ಹೇಳಿದ ಹಾಗೆ ಲಯನ್ಸ್ ಅಂತ ಹೇಳಿದ್ರೆ ಸೇವೆ ಮತ್ತು ಸ್ನೇಹ. ಸೇವೆ ಮತ್ತು ಸ್ನೇಹ ಇದು ಎರಡು ಅತ್ಯಂತ ಮುಖ್ಯವಾದ ಮೈನ್ ಪಿಲ್ಲರ್ಸ್ ಅಂತ ಹೇಳ್ಬೋದು ನಮ್ಮ ಲಯನ್ಸ್ ಸಂಸ್ಥೆ. ಈ ಲಯನ್ಸ್ ಸಂಸ್ಥೆಯಲ್ಲಿ ಪ್ರತಿಯೊಂದು ಕ್ಲಬ್ಬಿಗೂ ಇಂಥ ಕಾರ್ಯಕ್ರಮಗಳು ಮಾಡಬೇಕು ಅನ್ನುವಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬರ್ತದೆ ಡೈರೆಕ್ಷನ್ಸ್, ಮತ್ತು ಜಿಲ್ಲೆಯಿಂದ ಕೂಡ ಬರ್ತದೆ. ಉಡುಪಿ ಅರವಿಂದ ಶೆಣೈ ಅವರ ಸ್ಲೋಗನ್ ಏನಂದ್ರೆ ಬ್ಯೂಟಿಫುಲ್ ವರ್ಲ್ಡ್ ಅಂತ. ಬ್ಯೂಟಿಫುಲ್ ವರ್ಲ್ಡ್ ಅಂತಂದ್ರೆ ಅದು 9ಕ್ಕೂ ಅಷ್ಟು ಅಕ್ಷರಗಳಿಗೂ ಕೂಡ ಸೇವೆಗಳು. ಬಿ ಇಂದ ಸ್ಟಾರ್ಟ್ ಅಂದ್ರೆ ಬ್ಲಡ್ ಡೊನೇಷನ್, ಹಾಗೆ ಎಲ್ಡರ್ಲಿ ಸೇವೆ, ಇದೆಲ್ಲ ತುಂಬಾ ಸೇವೆಗಳು ಅವರ ಸ್ಲೋಗನ್ ಅಲ್ಲಿ ಬರ್ತದೆ. ಈಗ ನಮ್ಮ ಈ ವರ್ಷದ ಈ ಒಂದು ರೀಜನ್ ಕಾನ್ಫರೆನ್ಸ್ ಪುತ್ತೂರು ಕ್ಲಬ್ಗೆ ಮಾಡುವಂಥದ್ದು ಇದು 8ನೇ ರೀಜನಲ್ ಕಾನ್ಫರೆನ್ಸ್ ಅಂತ ಹೇಳಿದ್ರೆ ನನಗೆ ಗೊತ್ತಿರುವ ಹಾಗೆ 90ನೇ ಇಸ್ವಿಯಿಂದ ಇಲ್ಲಿವರೆಗೆ ನಾವು 8ನೇ ಪ್ರಾಂತೀಯ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ. ಈ ಪ್ರಾಂತೀಯ ಸಮ್ಮೇಳನದಲ್ಲಿ ಈಗಾಗಲೇ ನಮ್ಮ ರೀಜನ್ ಚೇರ್ಮನ್ ಹೇಳಿದಾಗೆ 7 ಕ್ಲಬ್ಗಳಿಂದ ನಮ್ಮ ಪ್ರಾಂತದಲ್ಲಿ ಇರುವವರೇ 7 ಕ್ಲಬ್ಗಳ 210ಕ್ಕೂ ಹೆಚ್ಚು ಸದಸ್ಯರು, ಪ್ಲಸ್ ಜಿಲ್ಲೆಯಿಂದ ಒಂದು 100-150 ಸದಸ್ಯರು ಮತ್ತು ಕುಟುಂಬಸ್ಥರು, ಹಾಗೆ ಬರೋದ್ರಿಂದ 350ರಿಂದ 400 ಜನರನ್ನು ಒಟ್ಟುಗೂಡಿಸಿ ಮಾಡುವಂಥ ಕಾರ್ಯಕ್ರಮ ಇದು. ಇದೊಂದು ಸೇವಾ ಹಬ್ಬ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಸೇವೆಗಳ ಹಬ್ಬ. ಯಾಕಂದ್ರೆ ಇಷ್ಟುವರೆಗೆ ಸೇವೆ ಮಾಡಿದ ಎಲ್ಲ ಕ್ಲಬ್ಬಿನವರಿಗೂ ಗುರುತಿಸುವುದು, ಅವರನ್ನು ಶುಭ ಇದರಿಂದ ಸನ್ಮಾನ ಮಾಡೋದು ಮತ್ತು ಶ್ಲಾಘನೆ ಮಾಡೋದು. ಹಾಗೆ ಇದೊಂದು ಸೇವಾ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಪ್ರಾಂತೀಯ ಸಮ್ಮೇಳನ. ಈ ಸಮ್ಮೇಳನದಲ್ಲಿ ಮುಖ್ಯವಾಗಿ ಪ್ರಾಂತೀಯ ಅಧ್ಯಕ್ಷರ ಜೊತೆಗೆ 7 ಕ್ಲಬ್ಗಳ ಅಧ್ಯಕ್ಷರು ಇರ್ತಾರೆ ವೇದಿಕೆಯಲ್ಲಿ, ಈಗ ಇವರು ಹೇಳಿದಾಗೆ, ಮತ್ತು 4 ಲಿಯೋ ಕ್ಲಬ್ಬಿನ ಅಧ್ಯಕ್ಷರಿರ್ತಾರೆ. ನಮ್ಮ ಕ್ಲಬ್ಬಿನವರೇ ಆದಂಥ ಪ್ರೇಮಲತಾ ರಾವ್, ಅರವಿಂದ ಭಗವಾನ್ ರೈ, ಸುಧಾಕರ್ ಕೆಪಿ ಇರ್ತಾರೆ. ಇನ್ನು ಪ್ರಾಂತೀಯ ಸಮ್ಮೇಳನ ಸಮಿತಿಯ ಸೆಕ್ರೆಟರಿಯಾಗಿ ಕೃಷ್ಣ ಪ್ರಶಾಂತ್ ಮತ್ತು ಟ್ರೆಜರರ್ ಆಗಿ ಸುಂದರ್ ಗೌಡರು ಇರ್ತಾರೆ. ಹಾಗೆ ಈ ಕಾರ್ಯಕ್ರಮ ಗೌರವಾಧ್ಯಕ್ಷರಾಗಿ ಹೇಮನಾಥ್ ಶೆಟ್ಟಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಇನ್ನು ಈಗಾಗಲೇ ಹೇಳಿದ ಹಾಗೆ ಅರವಿಂದ ಚೊಕ್ಕಾಡಿ ಮತ್ತು ವಸಂತ್ ಕುಮಾರ್ ಶೆಟ್ಟಿ ಅವರು ನಮ್ಮ ಮೇನ್ ಗೆಸ್ಟ್ಗಳು. ಈ ಕಾರ್ಯಕ್ರಮ 3:30ರಿಂದ ಶುರುವಾಗ್ತದೆ. 3:30 ರಿಜಿಸ್ಟ್ರೇಷನ್ ಇಂದ ಶುರುವಾಗಿ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಇರ್ತದೆ, ಯಾವುದೇ ಪೇಮೆಂಟ್ ಇರಲಿಲ್ಲ. ರಿಜಿಸ್ಟ್ರೇಷನ್ ಶುರು ಮಾಡಿ 3:30ರಿಂದ 4:30ರವರೆಗೆ ಹೈ ಟೀ ಅಂತ ಕಾಫಿ ಟಿಫಿನ್ ಇರ್ತದೆ. ಆಮೇಲೆ ಫ್ಲಾಗ್ ಸೆಲೆಬ್ರೇಷನ್ ಅಂತ ಹೇಳಿ ಎಲ್ಲ ಕ್ಲಬ್ಬಿನವರು ಅವರವರ ಬೇರೆ ಬೇರೆ ರೀತಿಯ ಒಂದು ಇದರಲ್ಲಿ ವೇಷ, ಕೆಲವು ನಮ್ಮ ಕೃಷಿಗೆ ಸಂಬಂಧಪಟ್ಟ ಹಾಗೆ, ಬೇರೆ ಬೇರೆ ಆರೋಗ್ಯಕ್ಕೆ ಉಚಿತ ಆರೋಗ್ಯ ಇದರ ಬಗ್ಗೆ ಸಂಬಂಧಪಟ್ಟ ಹಾಗೆ ನೂರಾರು ಸೇವೆಗಳ ಒಂದು ವಿಷಯದಲ್ಲಿ ಅವರು ಗೋಚರಣೆ ಹಿಡ್ಕೊಂಡು ಫ್ಲಾಗ್ ಸೆಲೆಬ್ರೇಷನ್ ಉಂಟು. 4:15ರಿಂದ 5:30 ಗಂಟೆವರೆಗೆ 7 ಕ್ಲಬ್ಗಳ ಫ್ಲಾಗ್ ಸೆಲೆಬ್ರೇಷನ್ ರೀಜನ್ ಚೇರ್ಮನ್ ಮಾಡ್ತಾ ಇದ್ದಾರೆ. ಆ ನಂತರ ಸಭಾ ಕಾರ್ಯಕ್ರಮ 6 ಗಂಟೆಯಿಂದ ಎಕ್ಸಾಕ್ಟ್ 6 ಗಂಟೆಯಿಂದ ಶುರುವಾಗ್ತದೆ. ಹಾಗೆ ಸಭೆಯಲ್ಲಿ ಎಲ್ಲ ಅಧ್ಯಕ್ಷರುಗಳು ಪ್ಲಸ್ ರೀಜನ್ ಚೇರ್ಮನ್ಗಳು, 15 ಜನ ರೀಜನ್ ಚೇರ್ಮನ್ಗಳು, ಆಮೇಲೆ ಗೆಸ್ಟ್ಗಳು ಎಂ ಬಿ ಸದಾಶಿವ ಅವರು ನಮ್ಮ ಮಾಜಿ ಗವರ್ನರ್ ಅವರು, ಗೀತಾ ಪ್ರಕಾಶ್ ಡಾಕ್ಟರ್ ವಿಟ್ಲ ಕ್ಲಬ್ಬಿನವರು, ಅವರು ಮಾಜಿ ಗವರ್ನರ್ ಅವರು ಇರ್ತಾರೆ. ವಸಂತ್ ಕುಮಾರ್ ಶೆಟ್ಟರು ಮಲ್ಟಿಪಲ್ ಚೇರ್ಮನ್ ಅವರು ಇರ್ತಾರೆ. ಅರವಿಂದ ಚೊಕ್ಕಾಡಿ ಅವರು, ಹಾಗೆ ಝೂನ್ ಚೇರ್ಮನ್ ಜಸಿಂತಾ ಎಸ್ ಮಸ್ಕರನ್ಯಸ್ ಮತ್ತು ಜಗನ್ನಾಥ್ ರೈ ಕಾವು ಕ್ಲಬ್ಬಿನವರು ಅವರು ಇರ್ತಾರೆ. ಸದಾಶಿವಟ್ಟಿ ವಲಯ ರಾಯಭಾರಿಯಾಗಿ, ರಮೇಶ್ ರೈ ಶಾಂತ್ಯ ಇವರು ವಲಯ ರಾಯಭಾರಿಯಾಗಿ ಇರ್ತಾರೆ. ಮತ್ತು ಈ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ 9 ಜನ ಸಾಧಕರಿಗೆ ಸನ್ಮಾನ ಮಾಡುವಂಥದ್ದು. ಈ ಅತ್ಯಂತ ಒಳ್ಳೆ ಸೇವೆ ಮಾಡಿದ ಕ್ಲಬ್ಬಿನ ಅವರಿಗೂ ಅಲ್ಲದೆ 9 ಜನ ಸಾಧಕರಿಗೆ ಸನ್ಮಾನ ಮಾಡುವಂಥದ್ದು. ಅವರ ಹೆಸರುಗಳು ಡಾಕ್ಟರ್ ಯು ಪಿ ಶಿವಾನಂದ ಪತ್ರಿಕೋದ್ಯಮ ವಿಚಾರದಲ್ಲಿ, ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ ಸಮಾಜ ಸೇವೆ, ಗೋಪಾಲಕೃಷ್ಣ ಭಟ್ ಉದ್ಯಮ, ಶ್ರೀಮತಿ ನಯನಾ ವಿ ರೈ ವಿದುಷಿ ಕಲೆ, ಭಾಗ್ಯಶ್ರೀ ರೈ ಶಿಕ್ಷಣ, ಹಾಗೂ ಶಿವಪ್ರಸಾದ್ ಶೆಟ್ಟಿ ವೈದ್ಯಕೀಯ, ಶ್ರೀಮತಿ ನಯನಾ ರೈ ನೆಲ್ಲಿಕಟ್ಟೆ ಮಾನವೀಯ ಸೇವೆ, ಸುದರ್ಶನ್ ಪಡಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಮತ್ತು ಬಾಲಕೃಷ್ಣ ರೈ ಪೋರ್ದಾರ್ ಕ್ರೀಡೆ. ಹೀಗೆ ಬೇರೆ ಬೇರೆ ವಲಯಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಜನರಿಗೆ ನಾವು ಆ ವೇದಿಕೆಯಲ್ಲಿ ಸನ್ಮಾನ ಮಾಡಲಿಕ್ಕಿದೆ. ಆಮೇಲೆ ಒಳ್ಳೆ ರೀತಿಯ ಒಂದು ಅತಿಥಿ ಸಂಸ್ಕಾರ ಊಟೋಪಚಾರ ಕೂಡ ಇರ್ತದೆ.
ಅದು ಅತ್ಯಂತ ಒಳ್ಳೆ ರೀತಿಯಲ್ಲಿ ನೆರವೇರಿಸಬೇಕಂತ ಇದ್ದೇವೆ. ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾ ಇರುವಾಗಲೂ ನೀವು ನಮಗೆ ಸಾಧ್ಯವಾದಷ್ಟು ಪ್ರಚಾರವನ್ನು ನೀವು ಪತ್ರಿಕೆಗೆ ಕೊಟ್ಟಿದ್ದೀರಿ. ಇನ್ನೂ ಕೂಡ ಈ ಒಂದು ಕಾರ್ಯಕ್ರಮದ ವಿಷಯದಲ್ಲಿ ಕೂಡ ನೀವು ನಮಗೆ ಸಹಕಾರ ಕೊಟ್ಟು ಸಾಧ್ಯವಾದಷ್ಟು ಜನರಿಗೆ ನಮ್ಮ ಸೇವೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಲು ಅವಕಾಶ ಮಾಡಿಕೊಡಬೇಕು ಅಂತ ತಮ್ಮ ಹತ್ರ ಬೇಡಿಕೊಳ್ತಾ ನನ್ನ 2 ಮಾತುಗಳನ್ನು ಇರ್ತೇನೆ. ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಆಮಂತ್ರಣ ಅಂತ ಭಾವಿಸಬೇಕು. ಇದನ್ನು ತಾವೆಲ್ಲರೂ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಪುತ್ತೂರು ಕ್ಲಬ್ಬಿಗೆ 55 ವರ್ಷ ಆಯಿತು. ಇದುವರೆಗೆ ಈ ಕ್ಲಬ್ಬಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಯಾವುದೇ ಆಗಲಿ ಮೆಡಿಕಲ್ ಕ್ಯಾಂಪ್, ಐ ಕ್ಯಾಂಪ್, ಡೆಂಟಲ್ ಕ್ಯಾಂಪು ಅಲ್ಲದೆ ಬೇರೆ ಬೇರೆ ಸೇವಾ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದೇವೆ. ಈಗ ಕೂಡ ಮಾಡ್ತಾ ಇದ್ದೇವೆ. ಅಂತೂ ಈ ವರ್ಷ ನಮಗೆ ನಮ್ಮವರೇ ಆದ ಆನಂದ್ ರೈ ಅವರು ರೀಜನ್ ಚೇರ್ಪರ್ಸನ್ ಆದ ಕಾರಣ ರೀಜನ್ ಕಾನ್ಫರೆನ್ಸ್ ಮಾಡುವಂಥ ಸುಯೋಗ ನಮ್ಮ ಕ್ಲಬ್ಬಿಗೆ ಬಂದಿದೆ. ಇದು ಬಹಳ ಸಂತೋಷದ ವಿಷಯ. ಹಾಗೂ ಇದು ಕೂಡ ಈ ಒಂದು ಸಮ್ಮೇಳನಕ್ಕೆ ನಿಮ್ಮ ಒಂದು ಪತ್ರಕರ್ತರ ಸಹಕಾರ ಅತಿ ಮುಖ್ಯ. ಇದುವರೆಗೆ ನೀವು ಕೊಡ್ತಾ ಇದ್ದೀರಿ, ಇನ್ನೂ ಕೂಡ ಕೊಡಬೇಕು. ಹಾಗೂ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಲಿಕ್ಕೆ ನೀವು ಅಲ್ಲಿ ಉಪಸ್ಥಿತರು ಇರಬೇಕು ಅಂತ ಹೇಳ್ತಾ ನಿಮ್ಮ ಸಹಕಾರವನ್ನು ಕೊಡ್ತಾ ಇರೋ ಮಾತನ್ನು ಮುಗಿಸ್ತೇನೆ. ವಂದನೆ. ಈ ಪ್ರಾಂತೀಯ ಸಮ್ಮೇಳನಕ್ಕೆ ನಾವು ಅಂಶು ಅಂತ ಒಂದು ಹೆಸರಿಟ್ಟಿದೆ. ಅದಕ್ಕೆ ಅರ್ಥ ಅಂಶು ಅಂದರೆ ಸೂರ್ಯನ ಕಿರಣ ಅಂತ ಹೇಳುವಂಥದ್ದು. ನಾವು ಈ ಒಂದು ಪ್ರಾಂತ್ಯದಲ್ಲಿ ಭರವಸೆಯ ಮೂಲಕ ಅಂದರೆ ದಲಿತರ ಒಂದು ಆಶೋತ್ತರಗಳನ್ನು ಈಡೇರಿಸುವಂತಹ ಒಂದು ಭರವಸೆಯ ಮೂಲಕ ನಾವು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಹಾಗೆ ಅನುಷು ಅಂತ ಹೇಳಿ ಈ ಪ್ರಾಂತೀಯ ಸಮ್ಮೇಳನಕ್ಕೆ ನಾಮಕರಣ ಮಾಡಿದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.